ನಮ್ದು ಅಕ್ಕಿ ಪಾಯಸದ ಜೊತೆ ಇದನ್ನು ನೆಂಚ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ನಮ್ದು ಹೆಸರು ಕಾಳು ಪಲ್ಯ. ಓಕೆ, ಈಗ ಯಾವುದು ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಹೆಸರು ಕಾಳದ ಪಲ್ಯ. ಹೆಸರು ಕಾಳಿದು ಪಲ್ಯ. ಓಕೆ, ಮೊದಲಿಗೆ ಏನು ಕೊಡಿ ನಿಮ್ಗೆ? ಕುಕ್ಕರ್ ಬೇಕು. ಸೊ ಇದು ಹೆಸರು ಕಾಳು ಕಪ್ಪು ಕಪ್ಪಾಗಿದೆ, ಸ್ವಲ್ಪ ಕಪ್ಪು ಹೆಸರು. ಇದು ನಮ್ಮೂರಾಚೆ ಸಿಗುತ್ತೆ. ಇಲ್ಲೆಲ್ಲ ಹೆಚ್ಚಾಗಿ ನಾವು ಗ್ರೀನ್ ಹೆಚ್ಚಾಗಿ ಹಸಿರು ಕಲರ್ ಬೆಳೆ ಯೂಸ್ ಮಾಡ್ಕೊಳ್ಳೋದು. ಸೊ ನಿಮ್ಮೂರಾಚೆ ಜಾಸ್ತಿ ಇದನ್ನೇ ಯೂಸ್ ಮಾಡಿ? ಹೆಸರು ಕಾಳು ಇದು ಕಪ್ಪುದೇ ಜಾಸ್ತಿ ಸಿಗೋದು. ಗ್ರೀನ್ ಕಲರ್ ಸಿಗ್ತದೆ, ಅದು ಹೆಸರು ಕಾಳು ಕಪ್ಪುದೇ ಜಾಸ್ತಿ. ಪದಾರ್ಥಕ್ಕೆಲ್ಲ ಇದನ್ನೇ ಇದಕ್ಕೆ ನೀರು ಹಾಕಬೇಕು ಸ್ವಲ್ಪ. ಹೌದು, ಸ್ವಲ್ಪ ಉಪ್ಪು ಹಾಕು. ಓಕೆ, ಸ್ವಲ್ಪ ನೀರು ಹಾಕಿ. ಸಾಕಾ? ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಎಷ್ಟು ವಿಷಲ್? ಒಂದು 5-6 ವಿಸಿಲ್ ಆಗಬೇಕು. ತುಂಬ ಸ್ವಲ್ಪ ಮ್ಯಾಶ್ ಆಗಬೇಕು. ಓಕೆ, ಮ್ಯಾಶ್ ಮಾಡ್ಕೊಳ್ಬೇಕು. ಇದಂದ್ರೆ ಪಲ್ಯ, ಅಂದರೆ ಅನ್ನ ಜೊತೆ ನಮಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಬೋದಾ, ಇಲ್ಲಾಂದ್ರೆ ಹಾಗೆ ಅನ್ನಕ್ಕೆ ಸಹ ಯೂಸ್ ಮಾಡ್ಬೋದು, ಅದಕ್ಕೆ ಸಹ ಯೂಸ್. ಅಂದರೆ ನೀವು ಜಾಸ್ತಿಯಾಗಿ ಅಂದರೆ ಜೋಳದ ರೊಟ್ಟಿ ಜೊತೆಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ಸೊ ವಿಜಿಲ್ ಆಯಿತು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಆರ್ಲಿಕ್ಕೆ ಬಿಡುವ. ಇದು ಅಂದರೆ ನಾವು ಈ ಕಡೆ ಎಲ್ಲ ಸ್ವಲ್ಪ ಈ ನಮ್ಮ ಹೆಸರು ಕಾಳಿದು ಪದಾರ್ಥ ಎಲ್ಲ ಸ್ವಲ್ಪ ಗ್ರೇವಿ, ಅಂದರೆ ಅಷ್ಟೇನು ಡ್ರೈ ಕೂಡ ಆಗಲ್ಲ, ಸ್ವಲ್ಪ ಗ್ರೇವಿ ಥರ. ಇದು ಯಾವ ರೀತಿ ಬರುತ್ತೆ ಮೇಡಮ್? ಇದು ಗ್ರೇವಿ ಸಹ ಮಾಡಿಕೊಂಡ್ರೆ ಸಹ ಸೂಟ್ ಆಗುತ್ತೆ, ಗಟ್ಟಿ ಆದರೆ ಸಹ ಸೂಟ್ ಆಗುತ್ತೆ. ಗ್ರೇವಿ ಮಾಡಿಕೊಂಡ್ರೆ ಅನ್ನಕ್ಕೆ ಸಹ ಯೂಸ್ ಆಗ್ತದೆ, ಇದಕ್ಕೂ ಯೂಸ್ ಆಗ್ತದೆ. ಸೊ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ತಿನ್ಕೊಳ್ಬೋದು. ಅದ್ರ ಜೊತೆ ನೀವು ಅಕ್ಕಿ ಪಾಯಸ ಮಾಡಿಕೊಟ್ಟು ಅದ್ರ ಜೊತೆ ಇದನ್ನು ಹಾಕಿ ಅದರೊಟ್ಟಿಗೆ ಸೈಡಲ್ಲಿ ಇಟ್ಟು ತಿನ್ಕೊಳ್ಬೋದು. ಮತ್ತೆ ಗಟ್ಟಿ ಆದರೆ ಸ್ವಲ್ಪ ಚಪಾತಿಗೆ, ನಿಮ್ದು ಜೋಳದ ರೊಟ್ಟಿ ಇದೆ ಚಪಾತಿ ಜೊತೆ ಅದಕ್ಕೆ ಹೇಳ್ಬೋದು. ಆಕ್ಚುಲಿ ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದಕ್ಕೆ ಮತ್ತೆ ಅದಕ್ಕೆ ಎಂತ ಡಿಫ್ರೆನ್ಸ್ ಅಂದ್ರೆ ಜಾಸ್ತಿ ಈ ಕಪ್ಪು ಕಲರ್ ಹೆಸರು ಬೇಳೆ ಯೂಸ್ ಮಾಡಿ? ಇದು ಅಂದ್ರೆ ಎಂತ ಹೇಳ್ತಾರೆ, ಜವಾರಿಯ ಹೈಬ್ರಿಡ್ ಹಾಗೇನ ಹೇಳ್ತಾರಲ್ಲ, ಹಾಗೆ ಹೈಬ್ರಿಡ್ ತರ. ಅದು ಇಲ್ಲಿದು ದಪ್ಪದು ಉಂಟಲ್ಲ, ಅದು ಇದು ಜವಾರಿ. ನಿಮ್ಮ ಸೈಡ್ ಗದ್ದೆಯಲ್ಲೇ ಬೆಳೀತಾರೆ ಇದನ್ನು. ಓಕೆ, ಹಾಗೆ. ಸೊ ಅದಕ್ಕೆ ಜಾಸ್ತಿ ನೀವು ಗಟ್ಟಿಯಾಗಿರೋದು, ಗಟ್ಟಿಮುಟ್ಟಾಗಿ. ಈಗ ಇದು ಬೆಂದಿದೆ, ಅಷ್ಟೊತ್ತಿಗೆ ಇದು ಬಿಸಿಲು ಹೋಗೋದ್ರಲ್ಲಿ ಒಮ್ಮೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಎಣ್ಣೆ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಮಾಡಿ. ನೀರುಳ್ಳಿ, ಆ ಕಡೆ ಎಲ್ಲ ಗದ್ದೆಯಲ್ಲಿ ಬೆಳೆದ ತರಕಾರಿಗಳನ್ನೇ ಜಾಸ್ತಿ ಮಾಡೋದು. ಗದ್ದೆಯಲ್ಲೇ ಬೆಳೀತಾರೆ. ನಿಮ್ದೇನಾದ್ರೂ ಗದ್ದೆ ಇದೆಯಾ? ಇದೆ. ಅದರಲ್ಲಿ ಯಾವುದೆಲ್ಲ ತರಕಾರಿ ಬೆಳೆಸ್ತೀರಿ? ತರಕಾರಿ ಬೆಂಡೆಕಾಯಿ, ಬದನೆ. ಓಕೆ, ಮಾಡ್ತಿದ್ರು ಜಾಸ್ತಿ. ಅಂದರೆ ಯಾವ ಸೀಸನ್ ಬರ್ತದೆ ಆ ಸೀಸನಲ್ಲಿ ಅದನ್ನು. ಓಕೆ, ಭತ್ತ ಸೀಸನ್ ಬಂದಾಗ ಭತ್ತದ್ದು ಹೆಸರು ಕಾಳು ಹಾಕೋ ಟೈಮಿಗೆ ಹೆಸರು ಕಾಳು, ಭತ್ತ ಕೂಡ ಬೆಳೆಸ್ತೀರಿ? ಬೆಳೀತೀವಿ. ಕಡಲೆಕಾಳು, ಹೆಸರು. ಅಂದರೆ ಇಲ್ಲಿ ಬಂದು ಅಂಗಡಿಯಲ್ಲಿ ತಗೊಳ್ಳುವಾಗ ನಿಮಗೆ ಬೇಸರ ಆಗಲ್ಲ, ಅಯ್ಯೋ ನಮ್ದಲ್ಲಿ ಗದ್ದೆಯಲ್ಲಿ ನಾವು ಬೆಳೆಸ್ತೇವೆ ಅಂತ? ಅಂದರೆ ಮಾಡಿ ತಿನ್ನೋದು ಈಸಿ, ಆದರೆ ಅದನ್ನು ಬೆಳೆಯೋದು ಕಷ್ಟ. ಹೌದು, ಅಂದರೆ ರೈತರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಬೆಲೆ. ಫುಡ್ ಎಲ್ಲ ವೇಸ್ಟ್ ಮಾಡೋದಿಲ್ಲ, ತುಂಬ ಬೇಜಾರಾಗುತ್ತೆ ಅವಾಗ. ಅಂದರೆ ಅವರ ಎಷ್ಟು ಕಷ್ಟಪಟ್ಟು ಅದನ್ನು ಬೆಳೆಸಿರ್ತಾರೆ. ಸೊ ಟೊಮೆಟೊ ಹಾಕಿದ್ರಿ, ಹಸಿಮೆಣಸಿನ್ಕಾಯಿ ಹಾಕಿದ್ರಿ, ಅಂದರೆ ಇಷ್ಟೇ ಕ್ವಾಂಟಿಟಿ ಏನಾದರೂ ಅಂದಾಜಿನ ಮೇಲೆ ಹಾಕಿದ್ರೆ ಆಯ್ತು. ಕರಿಬೇವು, ಬೆಳ್ಳುಳ್ಳಿ. ಓಕೆ, ಇದನ್ನು ಸ್ವಲ್ಪ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು. ಯಾಕಂದರೆ ಹೆಸರುಬೇಳೆ
ಬೇಯಿಸ್ಕೊಂಡಿಟ್ರೆ ಆಯ್ತು. ಈ ರೀತಿಯಾಗಿ ಒಂದು ಒಗ್ಗರಣೆ ಕೊಟ್ಟು ಮಾಡಿಟ್ರೆ ಆಯ್ತು. ತುಪ್ಪ ಆಲ್ರೆಡಿ ಹಾಕಿದ್ದೇವೆ, ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ರುಚಿಗೆ ಇದು ಬೆಳಿಗ್ಗೆ ನಮ್ದು ಆಲೂಗಡ್ಡೆ ಬಾಜಿ ಎಲ್ಲ ಮಾಡುವ ಬದಲು ಈ ರೀತಿಯಾಗಿ ಕೂಡ ಮಾಡ್ಕೋಬಹುದು. ಚಪಾತಿಗೆ ಚೆನ್ನಾಗಿರುತ್ತೆ. ಒಂದೇ ತರ ತಿನ್ನುವ ಬದಲು ಈ ರೀತಿ ಮಾಡ್ಕೋಬಹುದು. ಬಿಸಿಲು ಹೋದ್ರೆ ಸ್ಟೀಮ್ ಬಿಟ್ಟಿದೆ, ಹೋಗಿದೆ. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿದೆ. ಕರೆಕ್ಟ್. ಇದಕ್ಕೆ ಹಾಕಿ, ಸೊ ಇದಕ್ಕೆ ಹಾಕ್ಕೊಂಡು ಹಾಕ್ಬಿಡುವ. ಹಾಕ್ಕೊಳ್ತೀರಾ? ಸೊ ಈ ರೀತಿಯಾಗಿ ಬರುತ್ತೆ ಫೈನಲ್. ಅಂದರೆ ಚೆನ್ನಾಗಿ ಅದು ಬೇಯಬೇಕು ಸರ್. ಗ್ಯಾಸ್ ಆಫ್ ರೆಡಿ ಆಗಿದೆಯಾ ಸರ್? ಇನ್ನು ಹಾಗಾದರೆ ಸರ್ವ್ ಮಾಡ್ಕೊಳ್ಬೋದು. ಸ್ವಲ್ಪ ಕೊಬ್ಬರಿ, ಓಕೆ, ಆಮೇಲೆ ಕೊಬ್ಬರಿ ಹಾಕಿದ. ಸೊ ಇದರಲ್ಲಿ ಸ್ವಲ್ಪ ಸ್ವೀಟ್ ಕೂಡ ಬರುತ್ತೆ. ನಾನು ಅದು ಅಂದ್ಕೊಂಡೆ, ಸ್ವಲ್ಪ ಅಂದ್ರೆ ಉಪ್ಪು ಹಾಕಿದ್ದೀರಿ, ಸ್ವಲ್ಪ ಸಿಹಿ ಆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಬಹುದು ಬೇಕಿದ್ರೆ. ಅಂದ್ರೆ ಎಲ್ಲ ಟೇಸ್ಟ್ ಮಿಕ್ಸ್ ಆಗುವಾಗಲೇ ಅದೊಂದು ರುಚಿ ಬರುತ್ತೆ. ಸೊ ಇನ್ನು ರೆಡಿ ಹಾಗಾದ್ರೆ ಸರ್ವ್ ಮಾಡ್ಕೊಳ್ಳೋದಾ? ಓಕೆ. ಬಿಸಿ ಬಿಸಿ ಹೆಸರು ಕಾಳು ಪಲ್ಯ. ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮದು ಅಕ್ಕಿ ಪಾಯಸದ ಜೊತೆ ಇದನ್ನು ನೆಂಚ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ನಮ್ಮದು ಹೆಸರು ಕಾಳು ಪಲ್ಯ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ವೆಜಿಟೇರಿಯನ್ ಅವರಿಗೆ ಇದಂತೂ ಒಳ್ಳೆ ರೆಸಿಪಿ, ಹೆಸರು ಕಾಳಿನ ಪಲ್ಯ. ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಹೆಸರು ಕಾಳಿನ ಪಲ್ಯ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿದ ಕಪ್ಪು ಹೆಸರು ಕಾಳನ್ನು ಮುಳುಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 3 ರಿಂದ 4 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊವನ್ನು ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಹೆಚ್ಚಿದ ಹಸಿಮೆಣಸು, ಕರಿಬೇವು, ಬೆಳ್ಳುಳ್ಳಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲಾ ಪುಡಿ ಅರ್ಧ ಚಮಚದಷ್ಟು, ಬೇಯಿಸಿದ ಕಪ್ಪು ಹೆಸರು ಕಾಳು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಕೊಬ್ಬರಿ ತುರಿ ಉದುರಿಸಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಹೆಸರು ಕಾಳಿನ ಪಲ್ಯ ಚಪಾತಿ, ರೊಟ್ಟಿ, ಅನ್ನದೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಓಕೆ, ಅಕ್ಕಿ ಪಾಯಸ ಇದೆ ಮತ್ತು ಹೆಸರು ಕಾಳು ಪಲ್ಯ ಇದೆ. ಎರಡನ್ನೂ ಕೂಡ ಮಿಕ್ಸ್ ಮಾಡಿ ತಿನ್ಬೋದು. ನಾವೀಗ ಸಪ್ರೇಟ್ ಆಗಿ ಟ್ರೈ ಮಾಡುವ, ಟೇಸ್ಟ್ ಮಾಡುವ. ಮತ್ತೆ ನೀವು ಸಪ್ಪೆ ಅಂತ ಹೇಳಿದ್ರಿ, ಒಂದು ಟೇಸ್ಟ್ ಇದೆ, ಯಾವ ರೀತಿ ಹೇಳಬೇಕಂತ ಗೊತ್ತಾಗ್ತಿಲ್ಲ. ಆದರೆ ಏನೋ ಒಂದು ಒಳ್ಳೆ ರುಚಿ ಕೊಡ್ತಾ. ಅಂದರೆ ಸಪ್ಪೆ ಆದರೆ ಕೂಡ ಸ್ವೀಟ್ ಇಲ್ಲ, ಶುಗರ್ ಹಾಕಿಲ್ಲ, ಅದರ ಟೇಸ್ಟ್ ಒಳ್ಳೆದಿದೆ, ಏನೋ ಒಂಥರ ಟೇಸ್ಟಿ ಇದೆ. ಸೊ ಇನ್ನು ನಾವು ಪಲ್ಯ ಟೇಸ್ಟ್ ಮಾಡುವ, ಮತ್ತು ಅದರ ಜೊತೆ ಮಿಕ್ಸ್ ಮಾಡಿ ತಿನ್ನುವ. ಹಾಗಾದರೆ ಪಲ್ಯ ಜೊತೆ ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ಈಗ ಪಲ್ಯ ತಿಂದ್ರೇನೆ ಈಗ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಟೇಸ್ಟ್ ಬಂತು. ಹೀಗೆ ಕೂಡ ಅಂದರೆ ಡಯಟ್, ಅಂದರೆ ಯಾರೆಲ್ಲ ಡಯಟಲ್ಲಿ ಇರ್ತಾರೆ, ಇಲ್ಲಾಂದರೆ ಯಾರಿಗೆಲ್ಲ ಶುಗರ್ ಎಲ್ಲ ಹೈ ಇರುತ್ತೆ ಅಂಥವರಿಗೆ ಇದಂತೂ ಬೆಸ್ಟ್ ಅಕ್ಕಿ ಪಾಯಸ. ಸೂಪರ್. ಯಾಕಂದರೆ ಅಕ್ಕಿ ಕೂಡ ಇದೆ, ಪ್ಲಸ್ ಅದಕ್ಕೆ ನೀವು ಹಾಲು ಹಾಕಿದ್ದೀರಿ, ಅದರದ್ದು ಒಳ್ಳೆ ಫ್ಲೇವರ್ ಸಿಗ್ತದೆ ಮಾತ್ರ.
ಸೊ ಎರಡು ಕೂಡ ತುಂಬಾನೇ ಚೆನ್ನಾಗಿತ್ತು. ಇದನ್ನ ಮಿಕ್ಸ್ ಮಾಡಿ ತಿಂದ್ರೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಜೊತೆ ಇವತ್ತು ಕಿಚನ್ ಅಲ್ಲಿ? ಚೆನ್ನಾಗನೆ. ಇನ್ನಷ್ಟು ಒಳ್ಳೊಳ್ಳೆ ಉತ್ತರ ಕರ್ನಾಟಕ ರೆಸಿಪೀಸ್ ಹೇಳಿಕೊಡ್ತಾ ಇರಿ. ಈ 2 ರೆಸಿಪಿ ಹೇಳಿಕೊಟ್ಟ ನಿಮಗೆ ನಡೆಲ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಈ ಗಿಫ್ಟ್ ವಾಚ್, ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ, ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ತುಂಬಾನೇ ಆರೋಗ್ಯ ಭರಿತವಾದ ರೆಸಿಪಿ ಅಂತ ಹೇಳ್ಬೋದು. 2 ಕೂಡ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ಖಾದ್ಯಗಳೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.